ದಕ್ಷಿಣ ರೋಟರಿ ಕ್ಲಬ್ನ ವತಿಯಿಂದ ಆಟಡೊಂಜಿ ದಿನವನ್ನ ನಗರದ ಗೋರಕ್ಷನಾಥ ಮಿನಿ ಹಾಲ್ನಲ್ಲಿ ಆಚರಿಸಲಾಯಿತು. ಈ ವೇಳೆ ವಿವಿಧ ಖಾದ್ಯಗಳು ಗಮನ ಸೆಳೆದವು. ಪತ್ರೋಡೆ, ಗಾರಿಗೆ, ಅಪ್ಪ, ಹಲಸಿನ ಗಟ್ಟಿ ಹೀಗೆ ಬರೋಬ್ಬರಿ 40 ಬಗೆ ಬಗೆಯ ಖಾದ್ಯಗಳು. ಕರಾವಳಿಗರ ಬಾಯಲ್ಲಿ ನೀರುರಿಸುವ ಈ ತರಹದ ತಿಂಡಿಯ ತಯಾರಾಗುತ್ತಿದೆ ಎಂದರೆ ತುಳುವರಿಗೆ ಆಟಿ ಮಾಸ ಬಂತು ಎಂದರ್ಥ. ಹೌದು, ಕರಾವಳಿಯಲ್ಲಿ ಆಟಿ ತಿಂಗಳಲ್ಲಿ ಇಂತಹ ಬಗೆ ಬಗೆಯ ತಿಂಡಿಗಳನ್ನು ಒಂದೆಡೆ ಮಾಡಿ ಉಣ್ಣುವ ಕಾರ್ಯಕ್ರಮಗಳು ಇತ್ತೀಚೆಗೆ ಜನಪ್ರಿಯವಾಗಿದೆ. ಮಂಗಳೂರಿನ ದಕ್ಷಿಣ ರೋಟರಿ ಕ್ಲಬ್ನ ವತಿಯಿಂದ ಆಟಿಡೊಂಜಿ ದಿನವನ್ನು ನಗರದ ಗೋರಕ್ಷನಾಥ ಮಿನಿ ಹಾಲ್ನಲ್ಲಿಯೂ ಇಂತಹ ತಿಂಡಿ ತಿನಿಸುಗಳನ್ನು ತಯಾರಿಸಿ ತಿನ್ನುವ ಕಾರ್ಯಕ್ರಮದಲ್ಲಿ ಇಂತಹ ಆಟಿ ತಿನಿಸುಗಳನ್ನು ತಿನ್ನುವ ಸೌಭಾಗ್ಯ ಹಲವರಿಗೆ ಸಿಕ್ಕಿತ್ತು. ಇನ್ನು ಕಾರ್ಯಕ್ರಮವನ್ನು ಸಾಹಿತಿ ಆಶಾ ದಿಲೀಪ್ ರೈ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಗುರುತಿಸಲ್ಪಟ್ಟ ಸಂಘ ಸಂಸ್ಥೆಗಳಲ್ಲಿ ರೋಟರಿಗೆ ಹೆಸರು ಇದೆ. ಹಿಂದಿನ ಕಾಲದಲ್ಲಿ ತುಂಬಾನೇ ಕಷ್ಟ ಇತ್ತು, ಆದರೆ ಈಗ ಮಾನವನಿಗೆ ಒಂದು ದಿಕ್ಕಿನಲ್ಲಿ ಸೇರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ರು. ಬಡಪತ್ತು ಇನಿ ಬಡಪತ್ತು ಮನುಷ್ಯಗೆ ಸಮಯ ಒಂಜಿ ದಿಕ್ಕಡೆ ಸೇರರ ಕೂಡರೆಗಳ ಆವದಿಜ್ಜಿ ಅಂಚಾದು ಒಂಜಿ ದಿಕ್ಕಡೆ ಸೇರುನ ಬೊಕ ನಮ್ಮ ಜೋಕುಲೆಗೆ ಒಂತೆ ಅಂದಲ್ಲ ಆಟಿದ ಒಂಜಿ ತಿಂಗೋಲಿ ಇತ್ತಿಂಡು ಆಟಿದ ಇಂಚಿನ ಪುರತೆನ ಇತ್ತಿನ ಪಣ ತಿಳಿಕೊಡತ್ತ ಐಕಂಡಲ ಈ ಆಟಿದ ಒಂಜಿ ದಿನ ಪ್ರಸ್ತುತ ಈತ ದಿನೊಟ್ಟುನೆ ಕನಿಸಾವು ನಂಚಿ ನಾವು ಬೊಕ ಈ ತುಳುನಾಡು ಬೊಕ ತುಳು ಭಾಷೆಗೆ ಬಾರಿ ಬಿರಾಗದ ಇತಿಹಾಸ ಉಂಟು ಪಣ ಮಸ್ತು ವರ್ಷ ತುಂಬುದ ಇತಿಹಾಸ ಉಂಟು. ತುಳುನಾಡಿನ ಕುಡರಿ ರಾಮನ ಸೃಷ್ಟಿ ಪನ್ಪೇರು ಅಂಚಾದು ಮೂಲು ಪ್ರಳಯ ಆಪುಜಿಗೆ ಮುಡಾಯಿಡಿ ಪಂಚದ ಕೋಟೆ, ಪಡ್ಡಾಯಿಡಿ ಕಣ್ಣೆತ್ತಂದಿನ ಕಡಲು, ತೆನ್ಕಾಯಿಡಿ ಚಂದ್ರಗಿರಿ ತಸುದೆ, ಬಡಕಾಯಿಡಿ ಲಗೋಳಿ ತಸುದೆ, ಇಂಚ ಗುಡ್ಡ, ಕಂಡ, ಬೆಟ್ಟ, ತೋಟ ಇಂಚ ಬಾರಿ ಪೊರ್ಲ ಕಂಟಿನ ನಾಡು ಪಂಡ ತುಳುನಾಡು. ಅಂಕಿಅಂಶದ ಪ್ರಕಾರ 10,432 ಚದರ ಕಿಲೋಮೀಟರ್ ವ್ಯಾಪ್ತಿಡು ತುಳುನಾಡು ಬರ್ಕೊಂಡು ಪನ್ಪೇರು. 3 ಜಿಲ್ಲೆ 7 ತಾಲೂಕು ಸೇರಿದು ತುಳುನಾಡು ಆಗ್ತದೆ ಪನ್ಪೇರು. ಬಳಿಕ ಝೋನ್ 3ಯ ಅಸಿಸ್ಟೆಂಟ್ ಗವರ್ನರ್ ದಿವಾಕರ್ ಅಮೀನ್ ಮಾತನಾಡಿ, ನಮ್ಮ ಸಂಸ್ಥೆ ಉತ್ತಮ ಕೆಲಸವನ್ನು ಮಾಡ್ತಾ ಬರ್ತಿದೆ ಎಂದು ಹೇಳಿದ್ರು. Almost all the zonal and club level responsibilities, and later on ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಕೂಡ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಅಥವಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ಕೂಡ ನಾನು ಕೆಲಸ ಮಾಡಿ ನನಗೆ ನೀವೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಸಣ್ಣ ಪುಟ್ಟ ಏನಾದರೂ ಅಡಚಣೆಗಳಿದ್ದರೂ ನಮ್ಮ ಮುಖ್ಯ ಧ್ಯೇಯವನ್ನು ಮುಂದಿಟ್ಟುಕೊಂಡು ನಿಮ್ಮೊಂದಿಗೆ ಇದ್ದೇನೆ. ನಿಮ್ಮೆಲ್ಲರ ಅತೀವ ಪ್ರೀತಿ ನನಗೆ ಒಂದು ಉಡುಗೊರೆ. ಈ ವೇಳೆ ರೋಟರಿ ಅಧ್ಯಕ್ಷ ಸೂರ್ಯಕಾಂತ್, ಕಾರ್ಯದರ್ಶಿ ನಿತಿನ್ ಅತ್ತಾವರ, ಉಪಾಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ, ಶ್ರೀಜಾ ನಂಬಿಯಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.